ಮತ್ತೆವರಿ ಕೈಯಲ್ಲಿ ಬೆಳ್ತಂಗಡಿ ಕಾಲೇಜಿನ ಕಡೆಯಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಯಾವುದೇ ಅಂಕ ಇಲ್ಲ. Please, court number 2, the next match between Meridian College Ullala and MPM First Grade College Karkala. So I request both the teams, please be ready for the next match in court number 2. Followed by in match court number 1, next match between Vivekananda College Puttur and Taluka College Mudabidri. So I request all the 4 teams, please be ready for the next round matches in court number 1 and 2. ಟ್ಯಾಕಲ್ ಆಗಿದೆ. ಮತ್ತೆ ಒಂದು ಅಂಕದ ಗಳಿಕೆಯಲ್ಲಿ ಥರ್ಡ್ ರೈಡ್. ಬೋನಸ್ ಪ್ಲಸ್ ಪಾಯಿಂಟ್ ಸರ್, ಬೋನಸ್ ಪ್ಲಸ್ ಪಾಯಿಂಟ್. ಎಸ್ ಮತ್ತೆ ಆ ಮಧ್ಯ ಸೇಕಲಾಗಿದೆ. ಒಂದು ಅಂಕದ ಸೇರ್ಪಡೆಯೊಟ್ಟಿಗೆ ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 4-0. ಅಂಕ ಗಳಿಸುವ ಪ್ರಯತ್ನದೊಟ್ಟಿಗೆ ಟ್ಯಾಕಲ್ ಆಗಿದೆ. ಮಧ್ಯೆ ಒಂದು ಅಂಕ ಬೆಳ್ತಂಗಡಿ ತಂಡಕ್ಕೆ. 1-4. ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 5-1. ಮತ್ತೆ ದಾಳಿಯಲ್ಲಿ next match between Vivekananda College Puttur and Taluka College Mudabidri. So I request all the 4 teams, please be ready for the next round matches. ಮತ್ತೆ ಒಂದು ಅಂಕದ ಗಳಿಕೆಯಲ್ಲಿ ಕನ್ನಡಿಗರು ಈ ಮಧ್ಯೆ ಸ್ಕೋರ್ ಪಟ್ಟಿಯನ್ನು ಗಮನಿಸ್ತಾ ಇರುವಾಗ 6-1. 6-1 ಅಂತರದಲ್ಲಿ ಯಾವುದೇ ಅಂಕ ಇಲ್ಲ. ಮತ್ತೆ ದಾಳಿಯಲ್ಲಿ ಯಾವುದೇ ಅಂಕ ಇಲ್ಲದೆ ಮತ್ತೆ ಬರಿಗೈಯಲ್ಲಿ ಈ ಬಾರಿ ಮತ್ತೆ ಬೆಳ್ತಂಗಡಿ ತಂಡದಿಂದ ದಾಳಿಯಲ್ಲಿ ಈ ಮಧ್ಯೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆಯೊಟ್ಟಿಗೆ ಅಂಕಪಟ್ಟಿಯನ್ನು ಗಮನಿಸಿದಾಗ 7-1. ಮತ್ತೆ ಈ ಮಧ್ಯೆ ಒಂದು ಟ್ಯಾಕಲ್ ಆಗಿದೆ. ಅಂಕದ ಸೇರ್ಪಡೆ 11-1. 11-1 ಮುನ್ನಡೆಯಲ್ಲಿ ತೆಂಕನಡಿಯೂರು ತಂಡದವರು.
ಮತ್ತೆ 3 ಪಾಯಿಂಟ್ಸ್. ಸೂಪರ್ ರಾಯ್. Kind attention, please. Teams, those who are free, you can go and have a lunch. Lunch is ready. Lunch counter is open now. ವಿರಾಮದಲ್ಲಿರುವಂತಹ ತಂಡದ ಆಟಗಾರರು ಮಧ್ಯಾಹ್ನದ ಭೋಜನವನ್ನ ಮುಗಿಸ್ಕೊಳ್ಬಹುದು. Players, those who are free, you can go and have a lunch now. There is no lunch break. ಮತ್ತೆ ರೈಡರ್ ಔಟ್. ಒಂದು ಅಂಕದ ಸೇರ್ಪಡೆ. 15-1. 15-1. ಸೂಪರ್ ಟ್ಯಾಕಲ್. 2 ಪಾಯಿಂಟ್. 2 ಅಂಕದ ಸೇರ್ಪಡೆ ಬೆಳ್ತಂಗಡಿ ತಂಡಕ್ಕೆ. 15-3. 15-3. ಮತ್ತೆ ಒಂದು ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸುವಾಗ 15-5. 15-5. ಮತ್ತೆ ಒಂದು ಅಂಕದ ಸೇರ್ಪಡೆಯೊಂದಿಗೆ 17-5 in favor of Thenkanidiyur. ಯಾವುದೇ ಅಂಕ ಇಲ್ಲ. ಮತ್ತೆ ದಾಳಿಯಲ್ಲಿ ಜೆಸ್ಸಿ ನಂಬರ್ 2ರಿಂದ ಮತ್ತೆ ಒಂದು ಅಂಕದ ಸೇರ್ಪಡೆ. 18-5. 18-5. 18-5. ಮತ್ತೆ +2 ಟೋಟಲ್ 3 ಪಾಯಿಂಟ್ ಆಲ್ ಎಂಟರ್. 21-5. ಈ ಮಧ್ಯ ಪ್ರಥಮಾರ್ಧದ ಮುಕ್ತಾಯದ 2ನೇ ಅವಧಿಯ ಪ್ರಾರಂಭದಲ್ಲಿ
ಒಂದು ಅಂಕದ ಸೇರ್ಪಡೆ. ಬೆಳ್ತಂಗಡಿ ತಂಡಕ್ಕೆ ಅಂಕಪಟ್ಟಿಯನ್ನು ಗಮನಿಸುವಾಗ 21-6. ಮತ್ತೆ ಒಂದು ಸಿಂಗಲ್ ಪಾಯಿಂಟ್. 22-7 ರನ್. Right. 22-8. 22-8 ಮುನ್ನಡೆಯಲ್ಲಿ ತೆಂಕನಡಿಯೂರು. ಈ ಮಧ್ಯೆ ಮತ್ತೆ ಟ್ಯಾಕಲ್ ಆಗಿದೆ. ಒಂದು ಅಂಕದ ಸೇರ್ಪಡೆ. 23-8 ರನ್. In favor of GFGC Wamada. In favor of GFGC Thenkanidiyur. Belthangady. Third rate. In favor of GFGC Wamada. ಈ ಮಧ್ಯೆ ಮತ್ತೆ ಆಗಿದೆ. ರೈಟ್ ರೌಂಡ್. 24-10. 24-10 ಮುನ್ನಡೆಯಲ್ಲಿ. Court number 1. Next match between Taluka College Modabidri and Vivekananda College Puttur. We request both the teams, please be ready for the next match. Court number 1. Court number 2. ಸೇರ್ಪಡೆ Next match 25. between Meridian College Ullala ಕೊನೆಯ 5 and ನಿಮಿಷವನ್ನು ಕರೆಯಲಾಗಿದೆ ಈ ಮಧ್ಯೆ. Government First Grade College Karkala. So we request both the teams be ready for the next match in court number 2. 25-10 ಕೊನೆಯ 5 ನಿಮಿಷವನ್ನು ಕರೆದಿದೆ. Score is 37-10 in favor of GFGC Wamada.